ಗಡಿಯಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಯಿಂದ ದೇಶ ಪ್ರೇಮದ ಮೇಲೆ ಇದೆಂತ ನಿರ್ಲಕ್ಷ್ಯ. ಗಡಿಯಲ್ಲಿ ಹಾರಾಡುತ್ತಿರುವ ತ್ರಿವರ್ಣ ಧ್ವಜ, ಸಂಬರಗಿ ಗ್ರಾಮ ಪಂಚಾಯತ್ ಕಟ್ಟಡದ ಮೇಲೆ ಹಾರಾಡುತ್ತಿರುವ ಹರಿದ ಬಾವುಟ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಕೇಳುವವರಿಲ್ಲ, ಹೇಳುವವರಿಲ್ಲ. ಗ್ರಾಮ ಪಂಚಾಯತ್ ಅಧಿಕಾರಿಯ ನಡೆದ ದೇಶಭಕ್ತಿ ವ್ಯಾಪಕ ಖಂಡನೆ. ಸರ್ಕಾರದಿಂದ ಬಂದ ಅನುದಾನ ಎಲ್ಲಿಗೆ ಹೋಯಿತು ಅನ್ನುತ್ತಿರುವ ಸಾರ್ವಜನಿಕರು. ಹರಿದ ಬಾವುಟ ಹಾರಿಸುತ್ತಿರುವ ಕಾನೂನು ಅಪರಾಧ ಅಂತ ಗೊತ್ತು ಇದ್ರೂ ಸುಮ್ಮನಿರುವ ಅಧಿಕಾರಿಗಳು.